ಅದೊಂದು ಸುಂದರವಾದ ಹಳ್ಳಿ. ಬಾನಭಾಸ್ಕರ ಇಳೆಯ ತುಂಬೆಲ್ಲ ರಂಗನ್ನೆರಚಿ ಆಕಾಶದಲ್ಲಿ ಓಕುಳಿಯಾಡುತ್ತಿದ್ದರೆ, ಮೌನವಾಗಿದ್ದ ಮರಗಳ ತುಂಬೆಲ್ಲ ಹಕ್ಕಿಗಳ ಕಲರವ ಸುಶ್ರಾವ್ಯವಾಗಿ ತೇಲಿ ಬರುತ್ತಿತ್ತು. ಮನೆಯೊಳಗಿನಿಂದ ಪಸರಿಸುತ್ತಿದ್ದ ಗಂಧದ ಕಡ್ಡಿಯ ಪರಿಮಳವೇ ಹೇಳುತ್ತಿತ್ತು ಅದೊಂದು ಸಂಪ್ರದಾಯಸ್ಥ ಕುಟುಂಬದ ಮನೆಯೆಂದು. ಆ ಕುಟುಂಬದ ಯಜಮಾನ ಶಿವರಾಮರಾಯರ ಒಬ್ಬಳೇ ಮುದ್ದಿನ ಮಗಳು ಶಂಕರಿ. ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ಮಗಳನ್ನು ರಾಯರೇ ತಾಯಿಯಿಲ್ಲದ ಕೊರತೆ ಬಾರದಂತೆ ಸಾಕಿ ಬೆಳೆಸಿರುತ್ತಾರೆ. ಮಗಳು ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಆಕೆಯ ಮನದಲ್ಲಿ ಚಿಗುರೊಡೆದಿದ್ದ ಪ್ರೀತಿಯ ವಿಷಯ ತಿಳಿದು ಎಚ್ಚರಿಕೆ ನೀಡಿದರೂ ಹರೆಯದ ಪ್ರೀತಿ ಆಕೆಯ ಮನಸ್ಸೆಂಬ ಹಸಿಗೋಡೆಯಲ್ಲಿ ಅದಾಗಲೇ ಅಚ್ಚಾಗಿತ್ತು. ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲೂ ಆಕೆ ಇರಲಿಲ್ಲ. ಪರಿಣಾಮವಾಗಿ ಅದೊಂದು ರಾತ್ರಿ ತಾನು ಪ್ರೀತಿಸಿದ ಮಾಧವನೆಂಬ ಹುಡುಗನ ಜೊತೆ ಕದ್ದು ಮುಚ್ಚಿ ತಾಳಿ ಕಟ್ಟಿಸಿಕೊಂಡು ಸಂಸಾರನೂ ಶುರು ಮಾಡಿದ್ದಳು ಶಂಕರಿ. ಇತ್ತ ಶಿವರಾಮರಾಯರು ಗಿಣಿಯಂತೆ ಸಾಕಿ ಬೆಳೆಸಿದ ಮಗಳು ತನ್ನ ಹೆಸರಿಗೆ ಮಸಿ ಬಳಿದು ಹೋದಳೆಂಬ ಕಾರಣಕ್ಕೆ ಸತ್ತೇ ಹೋದಳೆಂದು ಉತ್ತರ ಕ್ರಿಯೆಯನ್ನು ಮಾಡಿ ಮುಗಿಸಿದ್ದರು. ಹರೆಯದ ಪ್ರೀತಿ, ಗಂಡನ ಮೋಹದ ಬಲೆಯಲ್ಲಿ ಬಂದಿಯಾದ ಆಕೆಗೆ ಮೊದಮೊದಲು ಯಾವ ಪಾಪ ಪ್ರಜ್ಞೆಯೂ ಕಾಡಲೇ ಇಲ್ಲ. ಪ್ರೇಮದ ರಮನೆಯಲ್ಲಿ ಪ್ರಣಯ ಪಕ್ಷಿಗಳು ಪ್ರೇಮರಾಗ ಹಾಡುತ್ತಾ ಹಾಯಾಗಿರುವಾಗ ಅದೊಂದು ದಿನ ಸೂರ್ಯ ಮುಳುಗುತ್ತಿದ್ದಂತೆ ಕುಡಿದ ಮತ್ತಿನಲ್ಲಿ ತೂರಾಡುತ್ತಾ ಮನೆಗೆ ಬಂದ ಮಾಧವನನ್ನು ಕಂಡು ಅರೆಕ್ಷಣ ಮೌನವಾದಳು ಪತ್ನಿ ಶಂಕರಿ. ಆತ ತನ್ನನ್ನು ನಾನೊಬ್ಬ ಅನಾಥ, ಯಾವ ಕೆಟ್ಟ ಚಟಗಳೂ ಇಲ್ಲದ ಸಭ್ಯನೆಂದು ನಂಬಿಸಿದ್ದ. ತನ್ನ ಪತಿಯ ಸಂಭಾವಿತ ವ್ಯಕ್ತಿತ್ವದ ಹಿಂದೆ ಇಂಥದ್ದೊಂದು ಮೋಸದ ಮುಖವಿರಲು ಹೇಗೆ ಸಾಧ್ಯ? ಉತ್ತರ ಹುಡುಕ ಹೊರಟವಳಿಗೆ ತನ್ನ ಪತಿ ಪ್ರೀತಿಸಿದ್ದು ಕೇವಲ ತನ್ನ ಪಾಲಿಗೆ ಬರಬಹುದಾದ ಆಸ್ತಿ ಅಂತಸ್ತನ್ನು ಹೊರತು ತನ್ನನ್ನಲ್ಲ ಎಂಬ ವಿಷಯ ನುಂಗಲಾರದ ತುತ್ತಾಯಿತು. ಮೊದಮೊದಲು ತಡವಾಗಿಯಾದರೂ ಮನೆಗೆ ಬರುತ್ತಿದ್ದ ಪತಿ ದಿನ ಕಳೆದಂತೆ ವಾರಕ್ಕೊಮ್ಮೆ ಬರಲು ಶುರು ಮಾಡಿದ. ಅದು ಖಾಲಿ ಕೈಯಲ್ಲಿ ಕುಡಿದ ಮತ್ತಿನಲ್ಲಿ. ಆಕೆಗೆ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಎದುರಾಯಿತು. ಎಷ್ಟು ದಿನ ಅಂತ ಹೀಗೆ ಬದುಕುವುದು? ತವರಿಗಾದರೂ ಹೋಗೋಣವೆಂದರೆ ಸ್ವಾಭಿಮಾನ ಅಡ್ಡಿಪಡಿಸುತ್ತಿದೆ. ಬರುವುದೇ ಅಪರೂಪಕ್ಕೆ. ಬಂದಾಗಲಂತೂ ಕಿರುಚಾಟ, ದೈಹಿಕ ಹಿಂಸೆ ಮಾಮೂಲಾಗತೊಡಗಿತು. ಅಷ್ಟೊಂದು ಪ್ರೀತಿಸುತ್ತಿದ್ದ ತನ್ನ ಪತಿಯ ಈ ಬದಲಾವಣೆಗೆ ಅನ್ಯ ಮಹಿಳೆಯ ಸಂಘವೇ ಕಾರಣವೆಂದು ಶಂಕರಿಗೆ ತಿಳಿಯಿತು. ಆಕೆ ತಿಳಿಯದೆ ತಾನು ಮಾಡಿದ ತಪ್ಪಿಗೆ ತನ್ನನ್ನೇ ಶಪಿಸಿಕೊಳ್ಳುತ್ತಾ, ನಾನೀಗ ಎಲ್ಲಿಗೆ ಹೋಗಲಿ? ಯಾರಲ್ಲಿ ಸಹಾಯಕ್ಕಾಗಿ ಅಂಗಲಾಚಲಿ? ಏನೇ ಆಗಲಿ ಯಾರಿಗೂ ಬೇಡದ ಈ ಬಾಳು ಯಾರಿಗಾಗಿ ಬದುಕಬೇಕು? ಪ್ರೀತಿಸಿ ಮೋಸ ಮಾಡಿದ ಗಂಡನಿಗಾಗಿಯೇ? ಯಾರೂ ಇಲ್ಲ ನನ್ನ ಪಾಲಿಗೆ, ಸಾವೊಂದೇ ಪರಿಹಾರ ಎಂದು ನಕಾರಾತ್ಮಕವಾಗಿ ಚಿಂತಿಸುತ್ತಿರುವಾಗಲೇ ತನ್ನ ದೈಹಿಕ ಬದಲಾವಣೆಯಿಂದ ತಾನು ತಾಯಿಯಾಗುತ್ತಿರುವ ವಿಷಯ ತಿಳಿದು ಇನ್ನಾದರೂ ತನ್ನ ಬದುಕು ಬದಲಾದೀತು. ತನ್ನ ಪತಿ ತನ್ನನ್ನು ಹುಟ್ಟಲಿರುವ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಆಲೋಚಿಸಿ ಬದುಕುವ ಮನಸ್ಸು ಮಾಡಿದಳು ಶಂಕರಿ. ಜೀವನದ ಹಾದಿಯಲಿ ನಗುವಿನ ಹುಡುಕಾಟ, ಕನಸಿನ ಪುಟಗಳಲ್ಲಿ ಕಣ್ಣೀರಿನ ಹೋರಾಟ, ಪ್ರೀತಿಯೇ ಇಲ್ಲಿ ಶೂನ್ಯ. ಜೀವನದ ಹಾದಿಯಲಿ ನಗುವಿನ ಹುಡುಕಾಟ, ಕನಸಿನ ಪುಟಗಳಲ್ಲಿ ಕಣ್ಣೀರಿನ ಹೋರಾಟ. ತಿನ್ನಲೂ ಗತಿಯಿಲ್ಲದೆ ನಿತ್ರಾಣವಾಗಿ ದೇವಾಲಯದ ಪಕ್ಕದಲ್ಲಿ ಕುಸಿದು ಕುಳಿತಿದ್ದ ಆಕೆಯನ್ನು ಗಮನಿಸಿದ ಅರ್ಚಕರು ತನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರಲು ಸೂಚಿಸಿದರು. ಅರ್ಚಕರ ಪತ್ನಿ ಸುನಂದಮ್ಮನವರು ಶಂಕರಿಯನ್ನು ಮನೆ ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ಅದೊಂದು ದಿನ ಆಕೆಗೆ ವಿಪರೀತ ಜ್ವರ ಕಾಡಲಾರಂಭಿಸಿತು. ಆಸ್ಪತ್ರೆಗೆ ಹೋಗಬೇಕಂದ್ರೂ ಯಾವ ವ್ಯವಸ್ಥೆಯೂ ಆ ಊರಲ್ಲಿರಲಿಲ್ಲ.
ಯಾರೋ ಕೊಟ್ಟ ಮಾತ್ರೆಯನ್ನು ಯಾರ ಸಲಹೆಯೂ ಇಲ್ಲದೆ ತೆಗೆದುಕೊಂಡು ಜ್ವರದಿಂದ ಪಾರಾದಳು. ಹೇಗಾದರೂ ತಾನು ತಾಯಿಯಾಗುತ್ತಿರುವ ವಿಷಯ ಪತಿಗೆ ತಿಳಿಸಬೇಕೆಂದುಕೊಳ್ಳುವಷ್ಟರಲ್ಲಿ ಆತ ಎದುರಿಗೆ ಪ್ರತ್ಯಕ್ಷನಾದ. ತನ್ನ ಪತ್ನಿ ತಾಯಿಯಾಗಲಿರುವ ಸುದ್ದಿ ಮಾಧವನಿಗೆ ನುಂಗಲಾರದ ತುತ್ತಾಗಿತ್ತು. ಎಷ್ಟು ಬೇಗ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದು ದಿನಾ ರಾಗ ತೆಗೆಯಲಾರಂಭಿಸಿದ. ಆ ಸಮಯದಲ್ಲಿ ತನ್ನ ಆತ್ಮವಿಶ್ವಾಸವೊಂದೇ ಇವಳಿಗೆ ಶಕ್ತಿ ನೀಡಿದ್ದು. ಏನೇ ಆದರೂ ತನ್ನ ಕರುಳ ಕುಡಿಗೆ ಜಗತ್ತಿನ ಬೆಳಕು ತೋರಿಸಬೇಕೆಂದು ದೃಢವಾಗಿ ನಿರ್ಧರಿಸಿದ್ದಳು. ಗಂಡನಿಲ್ಲದೆ ತುಂಬು ಗರ್ಭಿಣಿ ಶಂಕರಿ ಒಬ್ಬಂಟಿಯಾಗಿದ್ದಳು. ದಿನಗಳು ಕಳೆಯುತ್ತಿದ್ದಂತೆ ಆಕೆಗೆ ಇದ್ದಕ್ಕಿದ್ದ ಹಾಗೆ ಸಹಿಸಲಸಾಧ್ಯವಾದ ಹೊಟ್ಟೆನೋವು ಕಾಣಿಸಿತು. ಪಕ್ಕದ ಮನೆಯಲ್ಲಿದ್ದ ಸೂಲಗಿತ್ತಿ ಚೆನ್ನಮ್ಮ ಹಾಗೂ ನೆರೆಕರೆಯ ಹೆಂಗಸರು ಸೇರಿ ಸುಸೂತ್ರವಾಗಿ ಹೆರಿಗೆ ಮಾಡಿಸಿದರು. ಆಕೆ ಗಂಡು ಮಗುವಿನ ತಾಯಿಯಾದಳು. ಮಗನ ಮುಖ ನೋಡುವುದಕ್ಕೆ ಆದರೂ ತನ್ನ ಪತಿ ಬರಬಹುದೆಂದು ಆಸೆಪಟ್ಟಿದ್ದಳು ಶಂಕರಿ. ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದ ಮಗುವನ್ನು ನೋಡುವುದಕ್ಕಾದರೂ ತನ್ನ ಪತಿ ಬಂದೇ ಬರುವನೆಂಬ ನಂಬಿಕೆಯು ಶಂಕರಿ ಬಾಳಿನಲ್ಲಿ ಹುಸಿಯಾಗಿದೆ. ಅಂದು ಶುಕ್ರವಾರದ ದಿನ. ಆಕೆ ಕೆಲಸ ಮಾಡುತ್ತಿದ್ದ ಅರ್ಚಕರ ಮನೆಯವರು ಹಾಗೂ ಅಕ್ಕಪಕ್ಕದ ಮನೆಯವರ ಸಮ್ಮುಖದಲ್ಲಿ ಮಗು ಹುಟ್ಟಿ 16ನೆಯ ದಿನಕ್ಕೆ ತೊಟ್ಟಿಲ ಶಾಸ್ತ್ರ ನೆರವೇರಿಸಿ ಚಂದಮಾಮನಂತೆ ಮುದ್ದಾದ ಮುಖ, ದುಂಡಗಿನ ಕಣ್ಣುಗಳು, ಗುಂಗುರು ಕೂದಲಿನ ಆ ಮುದ್ದು ಕಂದನಿಗೆ ಮುಕುಂದ ಎಂದು ನಾಮಕರಣ ಮಾಡಿದರು. ತನ್ನ ಮಗನ ನಗು ಅಳುವಿನಲ್ಲಿ ತನ್ನೆಲ್ಲ ನೋವನ್ನು ಮರೆತಳಾಕೆ. ಮುಂದೆ ತಾಯ್ತನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕೆನ್ನುವ ಆಸೆಗೆ ಆ ವಿಧಿ ತಣ್ಣೀರೆರಚಲು ಕಾಯುತ್ತಾ ಕುಳಿತಂತಿತ್ತು. ತಿಂಗಳುಗಳು ಕಳೆಯುತ್ತಿದ್ದಂತೆ ಮಗು ಸಾಮಾನ್ಯ ಮಕ್ಕಳಂತೆ ತನ್ನ ಮುಖ ನೋಡಿ ಗುರುತಿಸುವ ಸಮಯದಲ್ಲೂ ತನ್ನ ಇರುವಿಕೆಯನ್ನು ಗುರುತಿಸದಿದ್ದುದನ್ನು ಕಂಡು ಆಕೆಯ ಗಮನಕ್ಕೆ ಬಂತು, ತನ್ನ ಮಗ ಹುಟ್ಟುವಾಗಲೇ ಜಗದ ಬೆಳಕು ಕಾಣಲು ಅಶಕ್ತನಾಗಿದ್ದಾನೆಂದು. ಬಂದದ್ದು ಬರಲಿ ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ತಾನಾಗಿಯೇ ಆಟವಾಡುತ್ತಿದ್ದ ಮಗು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ವಿಪರೀತ ಜ್ವರ ಕಾಣಿಸಿಕೊಂಡಾಗ ಪಕ್ಕದೂರಿನಲ್ಲಿದ್ದ ಆಸ್ಪತ್ರೆಗೆ ಹೊತ್ತು ಸಾಗಿದಳು. ವೈದ್ಯರ ಕೈಕಾಲು ಹಿಡಿದು ಮಗನನ್ನು ಬದುಕಿಸಿಕೊಡುವಂತೆ ಗೋಗರೆದಳು. ಅದಾಗಲೇ ಜ್ವರ ಮಗುವಿನ ಮೆದುಳನ್ನು ಆವರಿಸಿತ್ತು. ಪರಿಣಾಮವಾಗಿ ಮುಕುಂದ ತನ್ನ ಕಾಲಿನ ನಡೆಯುವ ಶಕ್ತಿಯನ್ನು ಕಳೆದುಕೊಂಡಿದ್ದ. ಆವಾಗಲೇ ಆಕೆಗೆ ತನ್ನ ತಪ್ಪಿನ ಅರಿವಾಗಿತ್ತು. ಗರ್ಭಿಣಿಯಾಗಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಸೇವಿಸಿದ ಔಷಧಿಯ ಪರಿಣಾಮ ಮಗುವಿನ ದೃಷ್ಟಿ ಕಸಿದುಕೊಂಡದ್ದು ಹಾಗೂ ಹುಟ್ಟಿದ ಕ್ಷಣದಿಂದ ಬೆಳವಣಿಗೆಯ ಹಂತದಲ್ಲಿ ನೀಡಬೇಕಾಗಿದ್ದ ಲಸಿಕೆಗಳನ್ನು ಕೊಡಿಸದೇ ಇದ್ದ ಕಾರಣದಿಂದ ಕಾಲು ಪೋಲಿಯೋಗೆ ತುತ್ತಾಗಿ ಸ್ವಾಧೀನ ಕಳೆದುಕೊಂಡದ್ದು. ಬದುಕೆಂಬ ಪಯಣದಲ್ಲಿ ಬಿರುಗಾಳಿ ಬೀಸಿದಂತೆ ಇದೇ ಅಂತ್ಯ ಇದೇ ಸತ್ಯ ಎನ್ನುವಂತೆ ಯಾರ್ಯಾರದೋ ಶಾಪವು ಇಲ್ಲಿ, ನಾ ಮಾಡಿದ ಪಾಪವು ಎಲ್ಲಿ, ಎಲ್ಲ ಮೂಕ ಇದೇ ಲೋಕ ಎನ್ನುವಂತೆ ಆರಿದ ಹಣತೆಯ ಬೆಳಕೇ ಇಲ್ಲಿ ಶೂನ್ಯ. ಜೀವನದ ಹಾದಿಯಲಿ ನಗುವಿನ ಹುಡುಕಾಟ, ಕನಸಿನ ಪುಟಗಳಲ್ಲಿ ಕಣ್ಣೀರಿನ ಹೋರಾಟ. ತಾನು ಒಂದು ಮನೆಯಲ್ಲಿ ದುಡಿದ ಹಣ ಮಗನ ಔಷಧಿಗೆ ಸಾಲುತ್ತಿರಲಿಲ್ಲ. ಇನ್ನು ಮುಂದಿನ ಜೀವನನ ಯೋಚಿಸಿ ಅದೆಷ್ಟೋ ಸಲ ಆತ್ಮಹತ್ಯೆಗೆ ಯೋಚಿಸಿದ್ದ ಶಂಕರಿಯನ್ನು ಅದರಿಂದ ತನ್ನ ಕರುಳ ಕುಡಿಯ ಬದುಕು ತಡೆದಿತ್ತು. ಹೆತ್ತ ಮಗನ ಹೊಟ್ಟೆಯನ್ನೇ ತುಂಬಿಸಲಾರದೆ ಇರುವಾಗ ಅವನ ಮುಂದಿನ ಭವಿಷ್ಯದ ಕಥೆಯೇನು? ದೇವರೇ, ಯಾಕಿಂತಹ ಬದುಕು ನೀಡಿದೆ ಎಂದು ಪ್ರತಿದಿನ ಕಣ್ಣೀರು ಸುರಿಸುತ್ತಿದ್ದಳು. ಇತ್ತ ಮಗಳಿಂದ ದೂರವಾದ ಮೇಲೆ ಶಿವರಾಮರಾಯರು ಸಂಪೂರ್ಣ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದರು.
ತನಗೆ ಮೊಮ್ಮಗ ಹುಟ್ಟಿದ ವಿಷಯ, ಆತನಿರುವ ಪರಿಸ್ಥಿತಿಯನ್ನು ಮನೆ ಕೆಲಸಕ್ಕೆ ಬರುತ್ತಿದ್ದ ಆಳುಗಳಿಂದ ತಿಳಿದ ರಾಯರು ತಮ್ಮ ಮಗಳಿಗೆ ಸೇರಬೇಕಾಗಿದ್ದ ಆಸ್ತಿಯನ್ನು ತನ್ನ ಮೊಮ್ಮಗನ ಭವಿಷ್ಯಕ್ಕಾಗಿ ಎಂದು ಆತನ ಹೆಸರಿಗೆ ವಿಲ್ ಮಾಡಿಸಿ ಇಹಲೋಕ ತ್ಯಜಿಸಿದ್ದರು. ಮಗ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ತಾಯಿಯಾದವಳಲ್ಲಿ ಆತಂಕನೂ ಸ್ವಲ್ಪ ಜಾಸ್ತಿಯೇ ಇತ್ತು. ಸ್ವಾಧೀನವಿಲ್ಲದ ಕಾಲುಗಳು, ಲೋಕದ ಬೆಳಕೆ ಕಾಣದ ಮಗನನ್ನು ಬೆಳೆಸುವುದು ಶಂಕರಿಗೆ ದೊಡ್ಡ ಸವಾಲಾಗಿತ್ತು. ಕೆಲವೊಮ್ಮೆ ಆತ್ಮೀಯರಿಂದ ಸಲಹೆಗಳು, ಅಪ್ರಯೋಜಕ ಮಗನನ್ನು ಎಲ್ಲಾದರೂ ದೂರ ಬಿಟ್ಟು ಬಂದು ಇನ್ನೊಂದು ಮದುವೆಯಾಗಿ ಸುಖವಾಗಿರು. ಕೆಲವೊಮ್ಮೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವ ಅವರಿವರ ಕರ್ಣಕಠೋರ ನುಡಿಗಳಿಂದ ರೋಸಿ ಹೋಗಿದ್ದ ಆಕೆ ಮನದ ನೋವನ್ನೆಲ್ಲ ತನ್ನ ಮಗನ ನಗುವಿನಲ್ಲಿ ಮರೆಯೋಕೆ ಪ್ರಯತ್ನ ಪಡುತ್ತಿದ್ದಳು. ಇನ್ನೇನು ಬದುಕಿನ ಪಯಣ ಸುಗಮವಾಗಿದೆ ಅಂದುಕೊಳ್ಳುವಾಗಲೇ ಮಗನ ಆಸ್ಪತ್ರೆಯ ಖರ್ಚಿಗಾಗಿ ಮಾಡಿದ್ದ ಸಾಲಕ್ಕಾಗಿ ಸಾಲಗಾರರ ಕಾಟ ಆರಂಭವಾಗಿತ್ತು. ಮುದ್ದಾಗಿ ಬೆಳೆದ ಮಗನಾದ್ದರಿಂದ ತಾಯಿ ತನ್ನ ಹತ್ತಿರನೇ ಬೇಕೆನ್ನುವ ಹಠ ಸ್ವಲ್ಪ ಹೆಚ್ಚಾಗಿಯೇ ಬೆಳೆದಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಮಗನೊಬ್ಬನನ್ನೇ ಬಿಟ್ಟು ಆಕೆ ಕೆಲಸಕ್ಕೆ ಹೋಗಿ ಸಂಪಾದಿಸುವುದು ಸುಲಭದ ಮಾತಾಗಿರಲಿಲ್ಲ. ತಾನು ಕೆಲಸ ಮಾಡುತ್ತಿದ್ದ ಮನೆಯ ಹಳೆಯ ಕೋಣೆಯೊಂದರಲ್ಲಿ ಮಗನ ಕಾಲನ್ನು ತನ್ನ ಹಳೆಯ ಸೀರೆಯೊಂದರಿಂದ ಕಟ್ಟಿಹಾಕಿ ಹತ್ತಿರ ಒಂದು ರೇಡಿಯೋ ಹಾಕಿಕೊಟ್ಟು ತಾನು ಕೆಲಸದ ಕಡೆ ಗಮನ ಹರಿಸುತ್ತಿದ್ದಳು. ರೇಡಿಯೋದಲ್ಲಿ ಕೇಳಿಸುತ್ತಿದ್ದ ಹಾಡುಗಳನ್ನು ಕೇಳಿ ಹಾಗೆಯೇ ಹಾಡಲು ಪ್ರಯತ್ನಿಸುತ್ತಿದ್ದನು. ಹಾಗೆಯೇ ಅಮ್ಮನಲ್ಲಿ ಅವರಂತೆಯೇ ನಾನು ಹೀಗೆಯೇ ಹಾಡಬೇಕು ಎಂಬುದಾಗಿ ಹೇಳುತ್ತಿದ್ದ. ತನ್ನ ಮಗನ ಸಂಗೀತದಲ್ಲಿನ ಆಸಕ್ತಿಯನ್ನು ಕಂಡು ಶಂಕರಿ ತನ್ನ ಮಗನನ್ನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಯಲು ಪ್ರೇರೇಪಿಸುತ್ತಾಳೆ. ಕೆಲಸದ ಜೊತೆಗೆ ಮಗನನ್ನು ಎತ್ತಿಕೊಂಡು ದೂರದ ಶಾಲೆಗೆ ಕಳಿಸುವುದು ಕಷ್ಟದ ಕೆಲಸವಾದ್ದರಿಂದ ಸಂಜೆ ಮನೆಯಲ್ಲಿಯೇ ಮನೆಪಾಠ ಮಾಡಿ ಜೊತೆಯಲ್ಲಿ ಕಷ್ಟ, ನಷ್ಟ, ಸೋಲು, ಅವಮಾನ, ಹಸಿವೆ, ಬಡತನ ಮೊದಲಾದ ಅಹಿತಕರ ಸನ್ನಿವೇಶಗಳಲ್ಲಿ ತಾಳ್ಮೆಯಿಂದಿರಲು, ಹಾಗೆಯೇ ಸೋಲು ಬೀಳುಗಳನ್ನು ಸವಾಲಾಗಿ ಸ್ವೀಕರಿಸುವ ಛಲವನ್ನು ಮಗನ ಎಳೆ ಮನಸ್ಸಿನಲ್ಲಿ ಬಿತ್ತುತ್ತಿದ್ದಳು. ಚಿಕ್ಕಂದಿನಿಂದ ತುಂಬಾ ರಕ್ಷಣೆಯನ್ನು ಕೊಟ್ಟು ಅತಿ ಮುದ್ದಾಗಿ ಬೆಳೆಸಿದ್ದರಿಂದ ಹಠವಾದಿಯೂ ಸೋಮಾರಿಯೂ ಪರಾವಲಂಬಿಯೂ ಆಗಿ ಆತನಲ್ಲಿ ಪುಕ್ಕಲುತನ, ಅಸುರಕ್ಷಿತ ಭಾವನೆಗಳು ಬಲವಾಗಿ ಬೇರೂರಿತ್ತು. ಮಗನನ್ನು ಸ್ವಾವಲಂಬಿಯನ್ನಾಗಿಸಬೇಕು. ಆತನ ವೈಯಕ್ತಿಕವಾದ ಸಣ್ಣ ಪುಟ್ಟ ಕೆಲಸಗಳನ್ನು ಆತನೇ ಮಾಡುವ ಅಭ್ಯಾಸಗಳನ್ನು ಆತನೇ ಮಾಡುವಂತಾಗಬೇಕಾದರೆ ದೂರದ ಊರಿನಲ್ಲಿರುವ ಸರ್ಕಾರಿ ವಿಶೇಷಚೇತನರ ಶಾಲೆಗೆ ದಾಖಲಿಸಬೇಕೆಂದು ನಿರ್ಧರಿಸಿ ತನ್ನ ಯಜಮಾನರಾದ ಊರಿನ ಅರ್ಚಕರ ಸಹಾಯದಿಂದ ದಾಖಲಿಸಿ ಒಲ್ಲದ ಮನಸ್ಸಿನಿಂದ ಬಿಟ್ಟು ಬರುತ್ತಾಳೆ. ಸೂರ್ಯ ಮುಳುಗಿ ಅದಾಗಲೇ ಹೊತ್ತಾಗಿತ್ತು. ಅಸಹಾಯಕ ಪರಿಸ್ಥಿತಿಯಲ್ಲಿ ಮಗನನ್ನು ಬಿಟ್ಟು ಬಂದ ತಾಯಿಯ ವೇದನೆ ಒಂದು ಕಡೆ, ಅಮ್ಮನೇ ಪ್ರಪಂಚ ಅಂದುಕೊಂಡಿದ್ದ ಮುಕುಂದ ಇನ್ನೊಂದು ಕಡೆ. ರಾತ್ರಿ ಊಟಕ್ಕೆ ಕೂತ ಶಂಕರಿಗೇಕೋ ತುತ್ತೆ ಗಂಟಲೊಳಗೆ ಇಳಿಯದಂತೆನಿಸಿತು. ಒಂದೇ ಉಸಿರು ಎರಡು ದೇಹ ಬೇರೆ ಬೇರೆ ಆದರೀಗ ಮಾತೆ ಮೌನ ಎಲ್ಲ ಕ್ಷಣ ಎನ್ನುವಂತೆ ಈ ಕರುಳ ಕುಡಿಯ ಕೂಗು ದೇವರಿಗೂ ಕಾಣದೆ ಏನು ಪ್ರತಿ ನಿಮಿಷ ಎಲ್ಲ ಕ್ಷಣಿಕ ಎನ್ನುವಂತೆ ಬದುಕಿನ ತಿರುವಿಗೆ ನಗುವೇ ಒಂದು ಲೋಕ. ಜೀವನದ ಹಾದಿಯಲಿ ನಗುವಿನ ಹುಡುಕಾಟ, ಕನಸಿನ ಪುಟಗಳಲ್ಲಿ ಕಣ್ಣೀರಿನ ಹೋರಾಟ, ಪ್ರೀತಿಯೇ ಇಲ್ಲಿ ಶೂನ್ಯ. ಮನದಲ್ಲೇನೋ ಕಾಡುವ ಭಾವ,
ನಿಶೆಯ ನಶೆ ಏರುತ್ತಲೇ ಇತ್ತು. ಇದ್ಯಾವುದರ ಪರಿವೆಯೂ ಇಲ್ಲದೆ ಶಂಕರಿ ಮಾತ್ರ ಶಿಲೆಯಂತೆ ಅಲ್ಲೇ ಕುಳಿತು ಬಿಟ್ಟಿದ್ದಳು. ಕೆಲವು ವರ್ಷಗಳ ಹಿಂದೆ ತನ್ನ ಮಗನಿಗಾಗಿ ಊರು ತೊರೆದಿದ್ದಳಾಕೆ. ತನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದ ಪತಿ, ಆತನ ನಾಟಕದ ಪ್ರೀತಿ, ಆಕೆ ಆತನ ಮೇಲಿಟ್ಟಿದ್ದ ನಂಬಿಕೆ, ಅದರ ಪ್ರತಿಯಾಗಿ ಅವನು ತನಗೆ ಮಾಡಿದ ದ್ರೋಹ, ಇವೆಲ್ಲವೂ ಮತ್ತೆ ಜೀವ ತಳೆದು ಕಣ್ಣ ಮುಂದೆ ಬಂದು ನಿಂತಂತೆ ಭಾಸವಾಯಿತು ಶಂಕರಿಗೆ. ಮೊದಮೊದಲು ತಾಯಿಯನ್ನು ಬಿಟ್ಟಿರಲಾರದೆ ಮಂಕಾಗಿದ್ದ ಮುಕುಂದ ದಿನ ಕಳೆಯುತ್ತಿದ್ದಂತೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳೋಕೆ ಶುರು ಮಾಡಿದ. ಅಮ್ಮನ ನೆನಪಾದಾಗಲೆಲ್ಲ ಹಾಡು ಹಾಡುತ್ತಾ ಕಣ್ಣೀರು ಸುರಿಸುತ್ತಿದ್ದ. ನಂತರದ ದಿನಗಳಲ್ಲಿ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವುದನ್ನು ಕಲಿತುಕೊಂಡ. ಆ ಶಾಲೆಯಲ್ಲಿ ಮಕ್ಕಳಿಗೆ ಶಾಲಾ ಶಿಕ್ಷಣದೊಂದಿಗೆ ಸ್ವಾವಲಂಬಿಯಾಗಲು ವೃತ್ತಿ ಶಿಕ್ಷಣದ ತರಬೇತಿಯನ್ನು ನೀಡಲಾಗುತ್ತಿತ್ತು. ಗೊಂಬೆ ತಯಾರಿ, ಪೇಪರ್ ಕ್ರಾಫ್ಟ್, ಡ್ರಾಯಿಂಗ್ನಂತಹ ಕಲೆಗಳನ್ನು ನುರಿತ ಶಿಕ್ಷಕರು ಹೇಳಿಕೊಡುತ್ತಿದ್ದರು. ಶಂಕರಿಯು ತಿಂಗಳಿಗೊಮ್ಮೆ ಬಂದು ಮಗನ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿದ್ದಳು. ಇತರ ಮಕ್ಕಳ ಹೆತ್ತವರು ತಮ್ಮ ಮಕ್ಕಳನ್ನು ನೋಡಲು ಬರುವಾಗ ತಂದೆ ಎನ್ನುವ ಒಂದು ವ್ಯಕ್ತಿತ್ವದ ಬಗ್ಗೆ ಕುತೂಹಲ ಈ ಮುಗ್ಧ ಮನದಲ್ಲಿ ಹೆಚ್ಚಾಗುತ್ತದೆ. ಅದರಂತೆ ತಾಯಿಯಲ್ಲಿ ಅಮ್ಮ, ಅಪ್ಪ ಅಂದರೆ ಯಾರು? ಹೇಗಿದ್ದಾರೆ? ನನ್ನ ಅಪ್ಪನೆಲ್ಲಿ? ಅವರೆಂದು ನನ್ನ ನೋಡಲು ಬರುತ್ತಾರೆ? ಎಂಬಿತ್ಯಾದಿ ಪ್ರಶ್ನೆಗಳನ್ನು ಮುಂದಿಡುತ್ತಾನೆ. ಮಗನ ಪ್ರಶ್ನೆಯಿಂದ ಅರೆಕ್ಷಣ ಚಿಂತಿತಳಾದರೂ ತಾನು ಪಟ್ಟ ಕಷ್ಟವೆಂದು ತನ್ನ ಮಗನ ಸಾಧನೆಗೆ ಅಡ್ಡಿಯಾಗಬಾರದೆಂಬ ಕಾರಣಕ್ಕೆ ತನ್ನ ಪತಿಯ ಬಗ್ಗೆ ಮಗನಲ್ಲಿ ಒಂದೇ ಒಂದು ಋಣಾತ್ಮಕ ವಿಚಾರವನ್ನು ಹೇಳದೆ ಸಮಾಧಾನದಿಂದಲೇ, ನೋಡು ಕಂದ, ನಿನ್ನ ಅಪ್ಪ ನಿನ್ನ ಉತ್ತಮ ನಾಳೆಗಳಿಗಾಗಿ ದೂರದ ದೇಶದಲ್ಲಿ ದುಡಿಯಲು ಹೋಗಿದ್ದಾರೆ. ಮುಂದೊಂದು ದಿನ ನೀನು ನಿನ್ನ ಕಾಲ ಮೇಲೆ ನಿಂತು ಸಾಧನೆ ಮಾಡಿ ದೊಡ್ಡ ವೇದಿಕೆಯ ಮೇಲೆ ಸನ್ಮಾನ ಪಡೆಯುವಾಗ ಆ ಸಂಭ್ರಮದ ಕ್ಷಣವನ್ನು ಅನುಭವಿಸೋಕೆ ನಿನ್ನ ತಂದೆ ಖಂಡಿತವಾಗಿಯೂ ಬಂದೇ ಬರುತ್ತಾರೆ ಎಂಬ ಆಸೆಯನ್ನು ಮಗನ ಮನಸ್ಸಿನಲ್ಲಿ ತುಂಬುತ್ತಾಳೆ. ಆ ಮಾತು ಎಷ್ಟರ ಮಟ್ಟಿಗೆ ಆ ಎಳೆ ಮನಸ್ಸಿಗೆ ನಾಟಿತೆಂದರೆ, ತನ್ನ ತಂದೆಯನ್ನು ಕಾಣುವುದಕ್ಕಾದರೂ ತಾನು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಲೇಬೇಕೆಂದು ಪಣತೊಟ್ಟ ಮುಕುಂದ. ಒಂದು ಸಂಜೆ ತನ್ನ ಅಪ್ಪನೆಂದರೆ ಹಾಗಿರಬಹುದು, ಹೀಗಿರಬಹುದು ಎಂಬ ಕಲ್ಪನೆಯೊಂದಿಗೆ ಅಪ್ಪನ ಬಗ್ಗೆ ಹಾಡಿದ ಹಾಡನ್ನು ಅಲ್ಲಿನ ಶಿಕ್ಷಕರೋರ್ವರು ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ವಾಟ್ಸಪ್ನಲ್ಲಿ ಹಂಚಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಶೀಘ್ರದಲ್ಲಿ ಹಂಚಿಕೆಯಾಗಿ ಈತನ ಸ್ವರ ಭಾರೀ ಮೆಚ್ಚುಗೆ ಗಳಿಸಿತು. ಪರಿಣಾಮವಾಗಿ ಹಲವಾರು ಸಂಘ ಸಂಸ್ಥೆಗಳು ಈತನ ಪರಿಸ್ಥಿತಿಯನ್ನು ಕಂಡು ಹಣಕಾಸಿನ ಸಹಾಯ ಮಾಡಿದವು. ಕೆಲವರು ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸಿದರು. ಇಲ್ಲಿಯವರೆಗೆ ಸರಕಾರದಿಂದ ದೊರೆಯಬೇಕಾದ ಯಾವೊಂದು ಸವಲತ್ತುಗಳು ಈತನಿಗೆ ಸಿಕ್ಕಿರಲಿಲ್ಲ. ಮುಂದೆ ಅಲ್ಲಿಂದಿಲ್ಲಿಗೆ ಸಂಚರಿಸಲು ಗಾಲಿ ಕುರ್ಚಿ, ಹಾಗೆಯೇ ಅಂಗವಿಕಲ ವೇತನದಂತಹ ವ್ಯವಸ್ಥೆಗಳು ಮುಕುಂದನನ್ನು ಹುಡುಕಿಕೊಂಡು ಬಂದವು. ಹಾಗೆಯೇ ನಗರದ ಪ್ರತಿಷ್ಠಿತ ಸಂಗೀತ ಸಂಸ್ಥೆಯೊಂದು ಆತನನ್ನು ದತ್ತು ಪಡೆದು ಆತನಿಗೆ ಸಂಗೀತ ಅಭ್ಯಾಸಕ್ಕೆ ಅವಕಾಶ ಕಲ್ಪಿಸಿತು. ಮುಕುಂದ ಶ್ರದ್ಧೆಯಿಂದ ಸಂಗೀತಾಭ್ಯಾಸ ಮಾಡಿ ಹಲವಾರು ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡುತ್ತಾನೆ. ಅಲ್ಲಿಂದ ದೂರದರ್ಶನದ ಹಲವಾರು ವಾಹಿನಿಗಳು ಆತನ ವಿವರಗಳನ್ನು ಬಿತ್ತರಿಸಿ ಎಲ್ಲೆಡೆಯೂ ಗುರುತಿಸುವಂತಾಯಿತು. ಇತ್ತ ಶಂಕರಿಯ ಗಂಡ ವಿಪರೀತ ಕುಡಿತ ಹಾಗೂ ಜೂಜಿನಂತಹ ದುಶ್ಚಟಗಳಿಗೆ ದಾಸನಾಗಿರುತ್ತಾನೆ. ಆತ ನಂಬಿ ಹೋಗಿದ್ದ ಯುವತಿಯು ಮನೆಯಿಂದ ಒದ್ದು ಓಡಿಸುತ್ತಾಳೆ. ಮಾಧವ ಮನೆ ಮಠ ಇಲ್ಲದೆ ರಸ್ತೆ ಬದಿಯ ಅಂಗಡಿ ಬಾಗಿಲಿನ ಬಳಿಯೇ ರಾತ್ರಿಗಳನ್ನು ಕಳೆಯುತ್ತಿರುತ್ತಾನೆ. ಊರವರು ಅದೆಷ್ಟು ಬಾರಿ ಹೇಳಿದರೂ ಆತ ತನ್ನ ದುಶ್ಚಟಗಳಿಂದ ಹೊರಬರುವ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವ ಮನಸ್ಸು ಮಾಡಲೇ ಇಲ್ಲ. ಕ್ಷಣ ಉರುಳಿ ನಿಮಿಷಗಳಾಗಿ, ನಿಮಿಷಗಳುರುಳಿ ಗಂಟೆಗಳಾಗಿ, ಗಂಟೆಗಳು ದಿನಗಳಾಗಿ ಕಳೆದು 1, 2, 3 ವರ್ಷಗಳು ಉರುಳಿದವು. ಶಂಕರಿ ಹಾಗೂ ಮುಕುಂದನ ಬಾಳಿನಲ್ಲಿ ತುಂಬಿದ್ದ ಕೆಟ್ಟ ಕ್ಷಣಗಳು ಮುಂಜಾನೆ ಏಳೆಯಲ್ಲಿ ಮಸುಕಿದ ಮಂಜು ಸೂರ್ಯನ ಕಿರಣಕ್ಕೆ ನಿಧಾನವಾಗಿ ಕರಗಿ ತಿಳಿಯಾಗುವಂತೆ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗುತ್ತಾ ಬರುತ್ತಿತ್ತು.
ಹಾಡುವ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಆಸಕ್ತಿ ಇದ್ದ ಮುಕುಂದ ಸಹಾಯಕರೋರ್ವರ ಸಹಾಯದಿಂದ ಪದವಿ ಪೂರ್ವ ಶಿಕ್ಷಣವನ್ನು ಅತ್ಯುತ್ತಮ ಅಂಕಗಳೊಂದಿಗೆ ಪೂರ್ಣಗೊಳಿಸುತ್ತಾನೆ. ಇತ್ತ ಶಂಕರಿ ಮಗನ ಸಾಧನೆಯನ್ನು ಕಂಡು ಸಂತೋಷಗೊಂಡರೂ ಹಿಗ್ಗಿ ಹೋಗದೆ ತನ್ನ ಮಗನಂತೆಯೇ ಇರುವ, ಯಾವುದೇ ಸೌಲಭ್ಯಗಳು ದೊರಕದೇ ಇರುವ ಹಳ್ಳಿಯಲ್ಲಿ ಅಂತಹ ಮಕ್ಕಳ ಕಲ್ಯಾಣಕ್ಕಾಗಿ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡತೊಡಗಿದಳು. ತಾನು ತಿಳಿಯದೆ ಮಾಡಿದ ತಪ್ಪು ಮುಂದೆ ಯಾರೂ ಮಾಡಬಾರದೆಂದು ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಮಕ್ಕಳಿಗೆ ನೀಡಬೇಕಾದ ಆಹಾರಗಳು, ಲಸಿಕೆಗಳ ಬಗ್ಗೆ ಮಾಹಿತಿ ಹಾಗೂ ಜಾಗೃತಿಯನ್ನು ಮೂಡಿಸುತ್ತಿದ್ದಳು. ವಿದ್ಯಾಭ್ಯಾಸ, ಸಂಗೀತಾಭ್ಯಾಸದ ಜೊತೆಗೆ ಕಾರ್ಯಕ್ರಮಗಳೆಲ್ಲವನ್ನು ಹೊಂದಿಸಿಕೊಂಡು ಹೋಗುವುದು ಮೊದಮೊದಲಿಗೆ ಮುಕುಂದನಿಗೆ ಕಷ್ಟವೆನಿಸಿದರೂ ನಂತರದ ದಿನಗಳಲ್ಲಿ ಸರಿದೂಗಿಸಿಕೊಂಡನು. ತನ್ನ ಬಿಡುವಿನ ವೇಳೆಯಲ್ಲಿ ತಾನು ಕಲಿತ ಸಂಗೀತವನ್ನು ಆಸಕ್ತ ಮಕ್ಕಳಿಗೆ ಹೇಳಿಕೊಡುತ್ತಿದ್ದನು. ಹಾಗೆಯೇ ತನಗೆ ಬಹುಮಾನವಾಗಿ ಸಿಗುತ್ತಿದ್ದ ಹಣವನ್ನೆಲ್ಲ ಶಿಕ್ಷಣದಿಂದ ವಂಚಿತರಾದ ಹಾಗೆಯೇ ವಿಕಲಚೇತನ ಮಕ್ಕಳ ಕಲ್ಯಾಣ ನಿಧಿಗೆ ಸಮರ್ಪಿಸುತ್ತಿದ್ದನು. ಊರಿನಲ್ಲಿ ಶಂಕರಿ ಮನೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿ ತನ್ನ ಮಗನಿರುವ ಹಾಸ್ಟೆಲ್ಗೆ ಹೋಗಿ ಮಾತನಾಡಿಸಿಕೊಂಡು ಬರುವೆ ಅಂದುಕೊಳ್ಳುವಷ್ಟರಲ್ಲಿ ಯಾರೋ ಅಮ್ಮ, ಶಂಕರಿಯಮ್ಮ ಎಂದು ಕೂಗುವ ಧ್ವನಿಯೊಂದು ಕೇಳಿಸಿತು. ಶಂಕರಿ ಬಾಗಿಲ ಬಳಿಗೆ ಬಂದು ಯಾರು ಎಂದು ವಿಚಾರಿಸುವಷ್ಟರಲ್ಲಿ ಅವರೇ, ಮೇಡಮ್, ನಾವು ವಿಶೇಷ ಚೇತನ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿದ್ದು. ನಮ್ಮ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದಾದರೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಸಲುವಾಗಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ನಿರ್ಧರಿಸಿದ್ದೇವೆ. ಈ ಬಾರಿ ನಿಮ್ಮ ಮಗ ಮುಕುಂದ ಅದಕ್ಕೆ ಅರ್ಹನಾಗಿದ್ದು ಅವನ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳಲು ನಾವಿಲ್ಲಿಗೆ ಬಂದಿದ್ದೇವೆ ಎನ್ನುವಾಗ ಶಂಕರಿಯ ಕಣ್ಣಾಲಿಗಳು ಒದ್ದೆಯಾಗಿದ್ದವು. ಖುಷಿ ಹಾಗೂ ದುಃಖಗಳೆರಡು ಸಮ್ಮಿಳಿತವಾದ ಸ್ವರದಿಂದ, ಯಾರಿಗೂ ಬೇಡವಾದ ಮಗುವಾಗಿ ಹುಟ್ಟಿ ಇಂದು ಈ ಸ್ಥಾನದಲ್ಲಿ ನಿಲ್ಲಬೇಕಾದರೆ ನನ್ನ ಮಗ ತುಂಬ ಕಷ್ಟಪಟ್ಟಿದ್ದಾನೆ. ಇನ್ನಾದರೂ ಆ ದೇವರು ಆತನನ್ನು ಚೆನ್ನಾಗಿಟ್ಟಿರಲಿ, ಅದೇ ಈ ಹೆತ್ತೊಡಲಿನ ಮಹದಾಸೆ ಎಂದಳು. ಅಮ್ಮ, ನಿಮ್ಮ ಮಾತುಗಳನ್ನು ಕೇಳಿದರೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೀರಿ ಅನ್ನಿಸುತ್ತದೆ. ಹೌದು, ನೀವು ಹೇಳಿದ್ದು ನಿಜ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವಿಸಿದ್ದೇನೆ. 18 ವರ್ಷ ತುಂಬುವುದರೊಳಗೆ ಪ್ರೀತಿಯ ಮಾಯೆಗೆ ಸಿಲುಕಿ ಸಂಸಾರ ಬಂಧಿಯಾದೆ. ಇನ್ನು ಕಟ್ಟಿಕೊಂಡ ಗಂಡನು ಕುಡಿತದ ದಾಸನಾಗಿದ್ದ. ಇನ್ನೊಬ್ಬಾಕೆಯ ಸಹವಾಸದಿ ಮನೆಯನ್ನು ನರಕ ಮಾಡಿದ್ದ. ಅವನು ಜೊತೆಯಾಗಿದ್ದಾಗ ನಾನು ಪಟ್ಟ ನರಕ ಯಾತನೆ ಅಷ್ಟಿಷ್ಟಲ್ಲ. ತನ್ನ ತವರಿನಲ್ಲಿ ಇದರ ಬಗ್ಗೆ ಹೇಳಿಕೊಳ್ಳುವುದಕ್ಕೂ ತವರಿನ ಬಂಧ ತೊರೆದು ಬಂದಿದ್ದೆ. ಯಾರಿಗಾದರೂ ಹೇಳೋಣವೆಂದರೆ ಸಂಸಾರವೆಂದರೆ ಹೀಗೆಯೇ, ಅದನ್ನು ಸಹಿಸಿಕೊಂಡು ಹೆಣ್ಣಾದವಳು ಸಂಸಾರ ಮಾಡಬೇಕು ಎಂದು ನನಗೇ ಬುದ್ಧಿ ಹೇಳುತ್ತಿದ್ದರೆ ವಿನಃ ನನ್ನ ಕಷ್ಟವನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡೆ. ಆದರೆ ಒಂದು ದಿನ ನನ್ನ ಸಹನೆಯ ಕಟ್ಟೆಯು ಒಡೆದು ಹೋಯಿತು. ಇಷ್ಟೆಲ್ಲ ದುರಂತಗಳು ನಡೆದು ಹೋಯ್ತಲ್ಲ ಎಂದು ಅತ್ತು ಕೂರುವ ಬದಲು ಮಗನಿಗಾಗಿ ಊರನ್ನು ತೊರೆದು ಪಕ್ಕದೂರಿನ ಅರ್ಚಕರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದದ್ದನ್ನೆಲ್ಲ ಎದುರಿಸುವ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡೆ. ಏಕೆಂದರೆ ಅದೊಂದೇ ನಮ್ಮ ಜೊತೆಗಿದ್ದು ನನ್ನನ್ನು ಇಲ್ಲಿಯವರೆಗೂ ಕಾಯುತ್ತಿದ್ದಿತು ಎಂದು ತುಂಬಿದ ಕಣ್ಣುಗಳಿಂದ ಹೇಳಿದಳು. ನಾನು ಪಟ್ಟ ಪಾಡು ನನ್ನ ಮಗನ ಬದುಕಿಗೆ ತೊಂದರೆಯಾಗಬಾರದೆಂದು ಆತನ ತಂದೆ ಬಂದೇ ಬರುತ್ತಾರೆಂಬ ಸುಳ್ಳನ್ನು ನಂಬಿಸಿರುವೆ. ಅದನ್ನು ನೆರವೇರಿಸಲು ನನ್ನಿಂದ ಸಾಧ್ಯವೋ ಇಲ್ಲವೋ ಎಂಬುದೇ ನನಗಿರುವ ಚಿಂತೆ ಎಂದಾಗ, ಶಂಕರಿಯಮ್ಮ, ನಿಮ್ಮ ಮಗನ ಆಸೆಯನ್ನು ಈಡೇರಿಸಲು ನಮ್ಮಿಂದ ಸಾಧ್ಯವಾಗುವ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡುತ್ತೇವೆ. ಅದಕ್ಕಾಗಿ ನಿಮ್ಮ ಯಜಮಾನರದ್ದೊಂದು ಭಾವಚಿತ್ರವಿದ್ದರೆ ಕೊಡಬಹುದಾ ಎಂದು ಕೇಳುವಾಗ ಒಂದು ಕಡೆ ಸಂತೋಷವಾದರೂ ಮನದ ಮೂಲೆಯಲ್ಲೊಂದು ಹೇಳಿಕೊಳ್ಳಲಾಗದ ಸಂಕಟ. ಆದರೂ ತನ್ನ ಮಗನ ಆಸೆಯನ್ನು ಈಡೇರಿಸುತ್ತಾರಲ್ಲ ಎಂಬ ಸಂತಸ ಆ ಮಾತೃ ಹೃದಯದಲ್ಲಿ. ಪೆಟ್ಟಿಗೆಯಲ್ಲಿದ್ದ ತನ್ನ ಹಾಗೂ ಮಾಧವನ ಭಾವಚಿತ್ರವೊಂದನ್ನು
ಅಧಿಕಾರಿಗಳ ಕೈಯಲ್ಲಿಟ್ಟು ಅವರನ್ನು ಬೀಳ್ಕೊಟ್ಟಳು. ಏಕಾಂತ ಕಾಡುತ್ತಿದೆ ಮನದೊಳಗೆ, ಕನಸೊಂದು ಅರಳುತ್ತಿದೆ ನನ್ನೆದೆಯೊಳಗೆ. ಪ್ರೀತಿಸಿ ಮನಸೋತೆ ನನ್ನೊಳಗೆ, ಬಚ್ಚಿಟ್ಟೆ ಆಸೆಗಳೆಲ್ಲ ಮರೆಯೊಳಗೆ. ಕರುಳ ಧ್ವನಿಯೇ ಕೇಳದಾಯಿತೆ ದೇವರೇ ನಿನಗೆ ಇನ್ನು. ಜಿನುಗು ಕಣ್ಣಿನ ಕಣ್ಣ ಹನಿಗಳು ನಗುವ ತರುವುದೇನೋ. ಏಕಾಂತ ಕಾಡುತ್ತಿದೆ ಮನದೊಳಗೆ, ಕನಸೊಂದು ಅರಳುತ್ತಿದೆ ನನ್ನೆದೆಯೊಳಗೆ. ಅಧಿಕಾರಿಗಳು ಅವಳು ಕೊಟ್ಟ ಮಾಹಿತಿಯಂತೆ ಮಾಧವನನ್ನು ಸಂಪರ್ಕಿಸಲು ಹೋದಾಗ ಅಲ್ಲಿನ ಕೆಲ ಜನ ಅವನು ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಯಾಗಿ ಇರುವುದಾಗಿ ಮಾಹಿತಿ ನೀಡುತ್ತಾರೆ. ಆ ಮಾಹಿತಿಯನ್ನಾಧರಿಸಿ ಮಧ್ಯವರ್ಜನ ಶಿಬಿರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥಾಪಕರಲ್ಲಿ ಆತನ ಹಿನ್ನೆಲೆಯ ಬಗ್ಗೆ ತಿಳಿಸಿ ಆತನ ಮನವೊಲಿಸಿ ಆತನನ್ನು ಸಾಂಸಾರಿಕ ಜೀವನಕ್ಕೆ ಮರಳಿ ಕರೆತರುವ ಸಲುವಾಗಿ ಕೌನ್ಸಿಲಿಂಗ್ ಮೂಲಕ ತಾನು ಮಾಡಿದ ತಪ್ಪುಗಳನ್ನೆಲ್ಲ ತಿಳಿಸಿ ಮುಂದಕ್ಕೆ ಇನ್ನೆಂದೂ ಅವುಗಳು ಮರುಕಳಿಸದಂತೆ ಹಾಗೂ ಶಂಕರಿಯೊಂದಿಗೆ ಉತ್ತಮ ಜೀವನ ನಡೆಸಲು ಸಲಹೆಗಳನ್ನು ನೀಡಿದರು. ಇದರಿಂದ ತನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ತನ್ನ ಪತ್ನಿ ಹಾಗೂ ಮಗನೊಂದಿಗೆ ಉತ್ತಮ ಜೀವನ ನಡೆಸಲು ಒಪ್ಪಿಗೆ ನೀಡಿದ ಬಳಿಕ ಆತನನ್ನು ಊರಿನ ಹಿರಿಯರಾದ ಅರ್ಚಕರನ್ನು ಕರೆಸಿ ಅವರೊಂದಿಗೆ ಕಳುಹಿಸಿಕೊಡಲಾಯಿತು. ಅವರು ನೇರವಾಗಿ ಶಂಕರಿ ಇದ್ದ ಮನೆಗೆ ಕರೆದುಕೊಂಡು ಬಂದು ಅವಳನ್ನು ಕೂಗಿದಾಗ ಆಕೆಗೆ ಒಮ್ಮೆಲೆ ಆಶ್ಚರ್ಯವಾಗಿ ಅತ್ತ ಕಡೆ ತಿರುಗಿದಳು. ಕಣ್ಣುಗಳು ನಂಬಲಾಗದ ಮುಖವೊಂದು ಅವಳೆದುರು ಬಂದು ಆತ್ಮೀಯತೆಯಿಂದ ಮಾತನಾಡಲು ಅವಳನ್ನೇ ಆಹ್ವಾನಿಸುವಂತಿತ್ತು. ಶಂಕರಿ, ಹಿಂದೆ ನನ್ನಿಂದಾದ ತಪ್ಪುಗಳನ್ನೆಲ್ಲ ಮನ್ನಿಸಿ ಮತ್ತೊಮ್ಮೆ ನಿನ್ನ ಜೀವನದಲ್ಲಿ ನನ್ನನ್ನು ಬಾಳ ಸಂಗಾತಿಯಾಗಿ ಸ್ವೀಕರಿಸುವೆಯಾ ಎಂದು ಮಾಧವ ಕೇಳಲು ಶಂಕರಿಯ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿರುವುದನ್ನು ಗಮನಿಸಿ ಅರ್ಚಕರು, ಮಗಳೇ ಶಂಕರಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ನಡೆದು ಹೋದ ಕೆಟ್ಟ ಘಟನೆಗಳನ್ನು ಮರೆತು ಇನ್ನು ಮುಂದಾದರೂ ಸತಿಪತಿಯರಿಬ್ಬರು ಅನ್ಯೋನ್ಯವಾಗಿ ಬಾಳಿ ಬದುಕಿ ಎಂಬ ಸಲಹೆ ಇತ್ತು. ಶಿಬಿರದಲ್ಲಿ ನಡೆದ ಘಟನೆಗಳನ್ನೆಲ್ಲ ವಿವರವಾಗಿ ತಿಳಿಸುತ್ತಾರೆ. ಒಲ್ಲದ ಮನಸ್ಸಿನಲ್ಲಿದ್ದರೂ ತಾನೇ ಪ್ರೀತಿಸಿ ಮದುವೆಯಾದ ಮಾಧವ ಯಾವತ್ತಿಗೂ ನನ್ನವನೆಂಬ ಭಾವನೆಯು ಶಂಕರಿಯ ಮನಸ್ಸಿನಲ್ಲಿತ್ತು. ಅರ್ಚಕರ ಮಾತು ಕೇಳಿ ಆಕೆಯ ಮನಸ್ಸು ಕೊರಗಿತ್ತಾದರೂ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇವರ ಮಾತುಗಳು ಸತ್ಯವಿರಬಹುದೆಂದು ತಾನು ತಲೆ ಅಲ್ಲಾಡಿಸಿದಳು. ಮಾಧವ ಶಂಕರಿಯ ಮುಂದೆ ತಪ್ಪಿತಸ್ಥನಂತೆ ನಿಂತಿದ್ದ. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಮೂಕರಾಗಿದ್ದರು. ಇಬ್ಬರಿಗೂ ಮಾತುಗಳೇ ಹೊರಡುತ್ತಿರಲಿಲ್ಲ. ಹೆಣ್ಣ ಮನಸ್ಸದು, ಕೇಳಲಿಲ್ಲ. ತಾನೇ ಮಾತು ಮುಂದುವರಿಸಿ ತಾನು ಮತ್ತು ಮಗ ಅನುಭವಿಸಿದ ಕಷ್ಟಗಳನ್ನು ಸವಿವರವಾಗಿ ವಿವರಿಸಿದಳು. ಇಷ್ಟೆಲ್ಲ ವಿಷಯಗಳನ್ನು ತಿಳಿದು ಮಾಧವ ನಿಂತಲ್ಲಿಯೇ ಕಣ್ಣೀರು ಸುರಿಸತೊಡಗಿದ. ತಾನು ಇನ್ನೆಂದೂ ಇಂತಹ ತಪ್ಪು ಮಾಡಲಾರೆ ಶಂಕರಿ ಎಂದು ತನ್ನ ಪತ್ನಿಯ ಕೈಗಳನ್ನು ತನ್ನೆರಡೂ ಕಣ್ಣುಗಳಿಗೆ ಒತ್ತಿ ಅಳಲಾರಂಭಿಸಿದ. ಶಂಕರಿ ಆತನನ್ನು ಸಮಾಧಾನಪಡಿಸುತ್ತಾ, ನಡೆದದ್ದು ನಡೆದು ಹೋಯಿತು, ಇನ್ನು ಅದರ ಬಗ್ಗೆ ಯೋಚಿಸಿ ಫಲವಿಲ್ಲ. ಇನ್ನಾದರೂ ಜೊತೆಗಿದ್ದು ಸುಖವಾದ ಸಂಸಾರ ನಡೆಸೋಣ ಎನ್ನುತ್ತಾ ಇಬ್ಬರು ಸಂತೋಷದ ನಗೆ ಬೀರಿದರು. ಹಿಂದೆ ತಿಳಿಸಿದಂತೆ ವಿಕಲಚೇತನ ಮಕ್ಕಳ ಕಲ್ಯಾಣ ಇಲಾಖೆಯವರು ಸನ್ಮಾನ ಕಾರ್ಯಕ್ರಮವನ್ನು ನಿಗದಿಪಡಿಸಿ ಮುಕುಂದನಿಗೆ ಹುಟ್ಟೂರ ಸನ್ಮಾನವೆಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗುತ್ತಿತ್ತು. ಆ ದಿನ ಊರಿನಲ್ಲಿ ಹಬ್ಬದ ವಾತಾವರಣ. ಧ್ವನಿವರ್ಧಕದಲ್ಲಿ ಕಾರ್ಯಕ್ರಮ ನಿರೂಪಕರು ಮುಕುಂದನ ಹಿನ್ನೆಲೆಯ ಬಗ್ಗೆ ಹಾಗೂ
ಆತನ ಸಾಧನೆಯ ಬಗ್ಗೆ ಹೇಳಿ ಗಣ್ಯಾಧಿಗಣ್ಯರ ಸಮ್ಮುಖದಲ್ಲಿ ಆತನನ್ನು ಸನ್ಮಾನಿಸುವ ಸಲುವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾರೆ. ಜೊತೆಗೆ ಆತನ ತಂದೆ ತಾಯಿಯನ್ನು ಕರೆಸಿ ಅವರ ಕೈಯಿಂದಲೇ ಆತನಿಗೆ ಸನ್ಮಾನ ಮಾಡಲಾಯಿತು. ಒಂದು ಕಡೆ ಸನ್ಮಾನ ಪಡೆದ ಖುಷಿಯಾದರೆ ಮತ್ತೊಂದು ಕಡೆ ತಾನು ಸನ್ಮಾನ ಸ್ವೀಕರಿಸುತ್ತಿರುವುದು ತನ್ನ ತಂದೆಯ ಕೈಯಿಂದಲೇ ಅನ್ನೋ ಖುಷಿ ಮುಕುಂದನಿಗೆ. ಜೊತೆಗೆ ತನ್ನ ತಂದೆ ಎಂಬ ವ್ಯಕ್ತಿತ್ವವನ್ನು ತನ್ನ ಕೈಗಳಿಂದ ಮುಟ್ಟಿ ಸಂಭ್ರಮಿಸಿದನು ಮುಕುಂದ. ಕಾರ್ಯಕ್ರಮಗಳೆಲ್ಲ ಮುಗಿದು 3 ಜನ ಮನೆಗೆ ಬಂದಾಗ ಅರ್ಚಕರಿಂದ ಆಶ್ಚರ್ಯವೊಂದು ಕಾದಿತ್ತು. ಮುಕುಂದನಿಗೆ ತನ್ನ ತಾತ ಶಿವರಾಮರಾಯರು ಮೊಮ್ಮಗನ ಭವಿಷ್ಯಕ್ಕಾಗಿ ಎಂದು ಮಾಡಿಸಿದ್ದ ವಿಲ್ಲನ್ನು ಶಂಕರಿಯ ಕೈಗೆಡುತ್ತಾ, ಮಗಳೇ, ನೀನು ನಂಬಿದ ದೇವರು ನಿನ್ನ ಕೈ ಬಿಡಲಿಲ್ಲ. ಕೊನೆಗೂ ನಿನ್ನ ಕಣ್ಣೀರು ಕೊನೆಯಾಗುವ ಸಮಯ ಬಂದೇ ಬಿಡ್ತು. ಬಿಟ್ಟು ಹೋದ ನಿನ್ನ ಗಂಡನೂ ಜೊತೆಯಾದ. ಅಪ್ರಯೋಜಕನೆಂದು ನಿಂದಿಸಿದ ಜನರೆದುರೇ ನಿನ್ನ ಮಗನೂ ಬೆಳೆದು ನಿಂತ. ನಿನ್ನಿಂದ ಕತ್ತಲಾದ ರಾಯರ ಮನೆಯು ಇನ್ನು ಮುಂದೆ ನಿನ್ನಿಂದಲೇ ಬೆಳಗಲಿ. ನಿಮ್ಮ ಸಂಸಾರ ನೌಕೆಯು ಯಾವುದೇ ಅಡೆತಡೆಗಳಿಲ್ಲದೆ ದಡ ಸೇರಲಿ ಎಂದು ಆಶೀರ್ವದಿಸಿದರು. ಅದರಂತೆಯೇ ಶಂಕರಿ ಆಶಾ ಕಾರ್ಯಕರ್ತೆಯಾಗಿಯೂ ಮಾಧವ ಕೃಷಿಕನಾಗಿ ತೋಟದ ಮನೆಯಲ್ಲಿ ಖುಷಿ ಖುಷಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅವರ ಬದುಕಿನಲ್ಲಿ ಕವಿದಿದ್ದ ಕತ್ತಲೆಯು ಕಳೆದು ಬೆಳಕು ಮೂಡಿದೆ. ಮುಕುಂದ ಈಗ ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಡುಗಾರನಾಗಿ ಪ್ರಸಿದ್ಧನಾಗಿದ್ದಾನೆ. ತಿರುಗು ಭೂಮಿಯು ನಮ್ಮಿಬ್ಬರ ಪ್ರೀತಿಗಾಧಾರವೇ, ಒಂದಾಗಿದೆ ನಮ್ಮಿಬ್ಬರ ಜೀವನ ಸೂತ್ರವೇ. ಜೊತೆಯಲ್ಲಿರುವೆನು ನಾನೆಂದು ಉಸಿರ ಕೊನೆಯವರೆಗೆಂದೆಂದು, ದೂರ ಮಾಡದಿರು ನನ್ನನ್ನು, ಬಿಟ್ಟು ಬಾಳೆನು ನಿನ್ನನ್ನು. ಹೇ ಜೀವ, ತಂದೆ ಹೊಸತು ಭಾವ, ಹೇ ಜಾಣ, ನಮಗಿನ್ನೂ ಹೊಸತು ಕನಸು ತುಂಬಿದ ಆಸೆಯ ತೋರಣ, ಈ ಪ್ರೀತಿಯ ಜೀವನ. ಮುದ್ದು ಮುದ್ದು ಮನಸ್ಸೇ